ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರವನ್ನು ಸದ್ಯ ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಆದರೆ ನಗರದ ಹಲವೆಡೆಗಳಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಅವ್ಯವಸ್ಥೆ ಮಾತ್ರ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಇನ್ನು ವೇಳೆ ಮಂಗಳೂರು ಮೇರಿಹಿಲ್ ಹೆಲಿಪ್ಯಾಡ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಟ್ಟಡ ಕಾಮಗಾರಿಗಳ ವೇಸ್ಟ್, ಟೈಲ್ಸ್, ಒಡೆದ ಗಾಜು ಸೇರಿದಂತೆ ತ್ಯಾಜ್ಯಗಳನ್ನು ತಂದು ಹಾಕಲಾಗ್ತಾ ಇದೆ. ಸ್ಮಾರ್ಟ್ ಸಿಟಿಗೆ ಕಪ್ಪುಚುಕ್ಕಿಯಾಗಿ ಪರಿಣಮಿಸಿದೆ. ತ್ಯಾಜ್ಯ ರಾಶಿಯಿಂದ ಸದ್ಯ ಪರಿಸರದಲ್ಲಿ ಬೀದಿ ನಾಯಿಗಳು ಕೂಡ ಬರ್ತಾ ಇದ್ದು ಸ್ಥಳೀಯರಲ್ಲಿ ಭಯದ ವಾತಾವರಣ ಮೂಡಿಸಿದೆ. ಇನ್ನು ಇಲ್ಲಿ ತ್ಯಾಜ್ಯ ಎಸಿತಾ ಇರುವುದರಿಂದ ಇಲ್ಲಿ ವಾಸನೆಯಿಂದ ನಡೆದಾಡಕ್ಕೆ ಕೂಡ ಅಸಾಧ್ಯ ಎಂಬ ಸ್ಥಿತಿ ಇದೆ. ಈ ಪರಿಸರದಲ್ಲಿ ಪಶ್ಚಿಮ ವಲಯ ಐಜಿಪಿ ಅವರ ನಿವಾಸ ಕೂಡ ಇದ್ದು, ಆದರೂ ಈ ಭಾಗದಲ್ಲಿ ಕೆಲವರು ತ್ಯಾಜ್ಯ ಎಸಿತಾ ಇರುವುದು ಸೋಜಿಗದ ಸಂಗತಿಯೇ ಸರಿ ಎಂಬ ಮಾತು ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಈ ರೀತಿಯ ಅನಾಗರಿಕ ವರ್ತನೆಯಿಂದ ಸ್ಥಳೀಯರಿಗೆ ಗಬ್ಬು ವಾಸನೆ ಮತ್ತು ಬೀದಿ ನಾಯಿಗಳ ಸಮಸ್ಯೆಯಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಕೂಡಲೇ ಕ್ರಮ ತೆಗೆದು ತ್ಯಾಜ್ಯ ಎಸೆಯುವವರ ವಿರುದ್ಧ ಕ್ರಮ ತೆಗೆದುಕೊಂಡು ಈ ಭಾಗದ ಸ್ವಚ್ಛತೆ ಕಾಪಾಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರಾದ ಜಿಕೆ ಭಟ್ ಆಗ್ರಹಿಸಿದ್ದಾರೆ. ಮಂಗಳೂರಿನ ಸ್ಮಾರ್ಟ್ ಸಿಟಿಗೆ ಒಂದು ಕಪ್ಪು ಚುಕ್ಕೆಯಾಗಿದೆ ಈ ಒಂದು ಮೇರಿಹಿಲ್ ಹೆಲಿಪ್ಯಾಡ್ ಬಳಿಯ ಒಂದು ಅವಸ್ಥೆ ನೋಡ್ಬೋದು ನೀವು. ಇಲ್ಲಿರುವ ಒಂದು ಓಪನ್ ಏರಿಯಾ, ಈ ಕಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇಲ್ಲಿರುವ ಜಾಗಕ್ಕೆ ಬದಿಗೆ ನಮ್ಮವರೇ, ಹೊರಗಿನ ಜಿಲ್ಲೆಯವರು ಯಾರಿಲ್ಲ, ಹೊರಗಿನ ರಾಜ್ಯದವರು ಇಲ್ಲ, ನಮ್ಮ ಊರಿನ ನಮ್ಮ ಜನಗಳೇ ಇಲ್ಲಿ ಬಂದು ಬಿಲ್ಡಿಂಗಿನ ವೇಸ್ಟು, ಟೈಲ್ಸ್ಗಳು, ಒಡೆದ ಗ್ಲಾಸ್ ತುಂಡುಗಳನ್ನು ರಾತ್ರೋರಾತ್ರಿ ಹಾಕಿ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ಈ ವಟಾರದಲ್ಲಿ ಬೀದಿ ನಾಯಿಗಳ ಹಾವಳಿ ಮತ್ತು ರಾತ್ರಿ ಆಗುತ್ತದೆ. ಇಲ್ಲಿ ವಾಸನೆಯಲ್ಲಿ ಇಲ್ಲಿ ಜನರು ನಡ್ಕೊಂಡು ಹೋಗ್ಲಿಕ್ಕೆ ಸಹ ಅಸಾಧ್ಯವಾಗಿದೆ. ಯಾಕೆ ಇದು ಅರ್ಥ ಆಗ್ತಿಲ್ಲ? ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ನಾವು ಈ ಬುದ್ಧಿವಂತರಾಗಿ ಈ ಬಿಲ್ಡಿಂಗ್ ವೇಸ್ಟ್ ಮೆಟೀರಿಯಲ್ ಅಂತಂದು ಇಲ್ಲಿ ಈ ಒಂದು ಹೆಲಿಪ್ಯಾಡ್ ಬದಿಯಲ್ಲಿ ಹಾಕಿ ಇಡೀ ಮಂಗಳೂರಿಗೆ ಒಂದು ಕಪ್ಪು ಚುಕ್ಕೆ ಮಾಡಿದ್ದಾರೆ ನಮ್ಮ ಕಾಂಟ್ರಾಕ್ಟರ್ಸ್ ಮತ್ತು ಬಿಲ್ಡರ್ಸು. ದಯವಿಟ್ಟು ಈ ಒಂದು ನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತದಲ್ಲಿ ಒಂದು ಕೇಳಿಕೊಳ್ಳುವುದೇನೆಂದರೆ, ದಯವಿಟ್ಟು ಯಾವುದೇ ಬಿಲ್ಡಿಂಗ್ ಲೈಸೆನ್ಸು ಅಥವಾ ಮನೆ ಲೈಸೆನ್ಸ್ ಕೊಡುವಾಗ ಈ ಒಂದು ಬಿಲ್ಡಿಂಗ್ ವೇಸ್ಟ್ ಮೆಟೀರಿಯಲ್ ಏನಿದೆ, ಟೈಲ್ಸ್ ಇರ್ಬೋದು, ಗ್ಲಾಸ್ ಇರ್ಬೋದು, ಅಥವಾ ಕಾಂಕ್ರೀಟ್ ತುಂಡುಗಳಿರ್ಬೋದು, ಕಬ್ಬಿಣ ತುಂಡುಗಳು, ಇದಕ್ಕೆ ಒಂದು ವ್ಯವಸ್ಥೆ ಮಾಡಿದರೆ ಮಾತ್ರ ಲೈಸೆನ್ಸ್ ಕೊಡೋ ಪದ್ಧತಿ ಮಾಡಬೇಕು. ಕೆಲವು ವರ್ಷ ಹಿಂದೆ ಕುಂಜತ್ ಬೈಲಲ್ಲಿ 2 ಎಕರೆ ಜಾಗವನ್ನು ಈ ವೇಸ್ಟ್ ಫಿಲ್ಲಿಗೆ ಅಂತೇಳಿ ಒಂದು ಮೀಸಲಿಟ್ಟ ಜಾಗ ಈಗೂ ಖಾಲಿ ಇದೆ. ಅದರ ಬಗ್ಗೆ ನಮ್ಮ ಜಿಲ್ಲಾಡಳಿತ ಆಗಲಿ, ನಮ್ಮ ಶಾಸಕರಾಗಲಿ, ನಮ್ಮ ನಗರ ಪಾಲಿಕೆ ಆಗಲಿ ಯಾವುದೇ ಮುಂದುವರಿಯಲಿಲ್ಲ. ದಯವಿಟ್ಟು ರಸ್ತೆ ಬದಿಯಲ್ಲಿ, ಹೈವೇಯ ರಸ್ತೆ ಬದಿಯಲ್ಲಿ ಹಾಕ್ತಾಯಿದ್ರು. ಈಗೇನಾಗ್ತದೆ, ಅಲ್ಲಲ್ಲಿ ಕೆಮರಾ ಅಳವಡಿಸೋದ್ರಿಂದ ರಾತ್ರೋರಾತ್ರಿ ಬಂದು ಇಲ್ಲಿ ಸುರಿತಾ ಇದ್ದಾರೆ. ದಯವಿಟ್ಟು ನಮ್ಮ ಬುದ್ಧಿವಂತ ಜಿಲ್ಲೆಯ ನಾಗರಿಕರೇ ಇಂಥ ಒಂದು ಹೇಸಿಗೆ ಮಾಡುವ ಕೆಲಸವನ್ನು ನಿಲ್ಲಿಸಬೇಕು. ದಯವಿಟ್ಟು ಈ ಕಪ್ಪು ಚುಕ್ಕೆಯಾಗಿದೆ ಮಂಗಳೂರಿಗೆ, ಇದನ್ನು ಖಂಡಿತವಾಗಿ ಬ್ಯಾನ್ ಮಾಡಬೇಕು. ಇದರ ಮೇಲೆ ಉಗ್ರ ಕ್ರಮ ಕೈಗೊಳ್ಳಲು ಕೇಳಿಕೊಳ್ತಾ ಇದ್ದೇನೆ.